ಇವತ್ತು ಬಿಜೆಪಿ ನಾಯಕರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರ ನಡೀತಾ ಉಂಟು. ಬಿಜೆಪಿ ನಾಯಕರಂದ್ರೆ ಯಾರು? ಮಾಜಿ ಶಾಸಕ ಸಂಜೀವ ಮಠಂದೂರ್ ಅವರು ಹೇಳಿದ್ದಾರೆ. ಪ್ರೆಸ್ ಮಾಡಿದೆ. ಪ್ರೆಸ್ ಮೀಟ್ ಅಕ್ರಮ ಸಕ್ರಮದಲ್ಲಿ ಏನು ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರ ನಡೀತಾ ಉಂಟು. ನಿಮ್ಮ ಕಚೇರಿಯಲ್ಲಿ ಫೈಲ್ಗಳಿಗೆ ಸೈನ್ ಆಗ್ತಾ ಉಂಟು, ಅದು ರೂಲ್ಸ್ ಪ್ರಕಾರ ತಪ್ಪು. ನೋಡಿ, ಅವರು ಯಾವ ರೀತಿ ಆ ಮಾಜಿ ಶಾಸಕರು ಯಾವ ರೀತಿ ಅವರ ಮನಸ್ಸಿನಲ್ಲಿ ಅವರಿಗೆ ಗೊತ್ತಾಗದೆ ಹೇಳಿದಾರ, ಗೊತ್ತಿದ್ದು ಹೇಳಿದಾರ ಗೊತ್ತಿಲ್ಲ. ಈ ಮಾಜಿ ಶಾಸಕರು ಹಿಂದೆ ಅಕ್ರಮ ಸಕ್ರಮ ಮಾಡುವಾಗ 1 ಎಕರೆಗೆ 2 ಲಕ್ಷ 2.5 ಲಕ್ಷ ರೂಪಾಯಿ ತಗೊಳ್ತಾ ಇದ್ರು. ಇವರು ನಿಜವಾಗಿ ಮರ್ಯಾದೆ ಇದ್ದರೆ ಆ ಮಾಲಿಂಗೇಶ್ವರ ದೇವರ ನಡೆಯಲ್ಲಿ ಬಂದು ಅವರು ಪ್ರಾರ್ಥನೆ ಮಾಡಬೇಕು, ನಾನು ಅಕ್ರಮ ಸಕ್ರಮದಲ್ಲಿ 1 ರೂಪಾಯಿ ಮುಟ್ಲಿಲ್ಲ ಅಂತ. ನನ್ನ ಹತ್ರ 47 ಇದೆ, 47 ಜನ ದುಡ್ಡು ಕೊಟ್ಟವರು ನನ್ನ ಜೊತೆಯಲ್ಲಿ, ನಾನಾಗ ಬಿ ಜೆ ಪಿಯಲ್ಲೇ ಇದ್ದೆ, ಆಗ ಬಂದವರು ನನ್ನ ಹತ್ರ ಇದ್ದಾರೆ. ಒಂದು ಹಸು ಮಾರಿದ ಹೆಂಗಸು ಇಲ್ಲಿದೆ, ಹಸು ಮಾರಿ ಇವರಿಗೆ 70,000 ರೂಪಾಯಿ ಕೊಟ್ಟಿದೆ ಅಕ್ರಮ ಸಕ್ರಮ. ಇವತ್ತು ಮಾಡಲಿಲ್ಲ. ಸುಮಾರು 150 ಕಡತಗಳನ್ನು ಎಕರೆಗೆ 2.5 ಲಕ್ಷ ರೂಪಾಯಿ ತಗೊಂಡು 100 ಕಡತಗಳು ಇವತ್ತು ಇಲ್ಲಿ ಅಕ್ರಮ ಸಕ್ರಮ ಆಗದೆ ಬಾಕಿ ಇದೆ. ಇವತ್ತಿದೆ. ನಾನೀಗ ಅದಕ್ಕೆ ಸಾಫ್ಟ್ವೇರ್ ಮಾಡಿಸಿದ್ದು, ನಾನು ಇದಕ್ಕೆ ಸಪ್ರೇಟ್ ಸಾಫ್ಟ್ವೇರ್ ಮಾಡಿ ಅವ್ರಿಗನ್ನೆಲ್ಲ ಮಂಗ ಮಾಡಿ ಎಕರೆಗೆ 2.5 ಲಕ್ಷ ರೂಪಾಯಿ ತಗೊಂಡು ಇವರು ನಾನು ಹೇಳಲಿಕ್ಕೆ ಹೋಗಿದೆ. ನೋಡಿ, ಅವ್ರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು, ನನ್ನನ್ನು ಕೆಣಕಲಿಕ್ಕೆ ಬರಬೇಡಿ. ನನ್ನನ್ನು ಕೆಣಕಲಿಕ್ಕೆ ಬಂದರೆ ನಿಮ್ಮ ಜಾತಕವನ್ನು ಜಾಲಾಡ್ತೀನಿ. ನಾನು 1 ರೂಪಾಯಿ ಅಕ್ರಮ ಸಕ್ರಮದಲ್ಲಿ ತಗೊಂಡಿದ್ದರೆ ಆ ಮಾಲಿಂಗೇಶ್ವರ ನನಗೆ ಶಿಕ್ಷೆ ಕೊಡ್ತಾನೆ, ಬೇರೆ ಯಾರು ಕೊಡೋದು ಬೇಡ. ಅಕ್ರಮ ಸಕ್ರಮ 94C 94CC ಅಧಿಕಾರಿಗಳಿಂದ ಟ್ರಾನ್ಸ್ಫರಲ್ಲಿ ಯಾವುದಾದ್ರಲ್ಲ ದುಡ್ಡು ಮಾಡಿದರೆ ಇವರು ಬಂದು ಹೇಳಿ. ಜನ ದುಡ್ಡು ಕೊಡ್ಬೋದು, ನಾನು ಕೊಡಲಿಲ್ಲ ಅಂತ ಹೇಳೋಲ್ಲ. ಜನ ದುಡ್ಡು ಬಂದು ನಾನು ಕೊಡಬೇಡಿ ಅಂತ ಹೇಳೋದು ಜನ ಕೊಡೋರು ಇರ್ತಾರೆ, ಅದನ್ನು ನಾನು ತಡೆಯೋಕ್ಕೆ ನಾನು ಸಾಧ್ಯ ಇಲ್ಲ. ನಾನು ಭ್ರಷ್ಟಾಚಾರಿ ಆಗೋದಿಲ್ಲ ಅಂತ ಹೇಳಿದೆ ಹೊರತು ಇವರ ಥರ ಎಕರೆಗೆ 2 ಲಕ್ಷ ರೂಪಾಯಿ ವಸೂಲು ಮಾಡಿದವನು ನಾನಲ್ಲ. ಮರ್ಯಾದೆ ಇದ್ದರೆ ಇದನ್ನೆಲ್ಲ ಹೇಳಬಾರ್ದ್ರಿ. ಇವರು ಎಲ್ಲಿ ಅಕ್ರಮ ಸಕ್ರಮ ಮಾಡ್ತಾಯಿದ್ರು, ಇವರ ಕಚೇರಿಯಲ್ಲಿ ಮಾಡ್ತಾಯಿದ್ರು. ನಾವು ಗ್ರಾಮದಲ್ಲಿ ಹೋಗಿ ಮಾಡ್ತೀವಿ. ಜನರಿಗೆ ಎಲ್ಲ ನೀವು ಸಿಕ್ಕಿದೆಲ್ಲ ದುಡ್ಡು ಕೊಡಬೇಡಿ ಅಂತ ದುಡ್ಡು. ಮತ್ತೆ ಇವರು ಹೇಳಿದ್ರು ನಾನು ಅಕ್ರಮ ಸಕ್ರಮವನ್ನು ಮಾತ್ರ ಮಾಡೋದನ್ನು ನಿಲ್ಲಿಸುವುದಿಲ್ಲ. ಇವರು ಯಾವ ರೀತಿಯಾದ, ಅದು ಬಡವರ ಜಾಗ, ಅವರು ಕೃಷಿ ಮಾಡಿರುವಂಥದ್ದು. ಇವರು 20-34 ಸಾವಿರ ಫೈಲನ್ನು ಪೆಂಡಿಂಗ್ ಇಟ್ಟು ದುಡ್ಡು ಮಾಡಲಿಕ್ಕೆ ಇನ್ನೊಂದು ಸಲ ಗೆಲ್ತೀನಿ ಅಂತ ಕಾಯ್ತಾ ಇದ್ರು, ಆಗಲಿಲ್ಲ. ನಾನು ಖಂಡಿತ 3 ವರ್ಷದಲ್ಲಿ ಯಾವುದೇ ವಿಚಾರಗಳಾಗಲಿ ಅಕ್ರಮ ಸಕ್ರಮ 94C 94CC ಎಲ್ಲ ಮಾಡಿಯೇ ಬದ್ಧ. ಅದರಲ್ಲಿ ನನಗೆ ಎಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಫೈಲ್ಗಳನ್ನು ಕ್ಲಿಯರ್ ಮಾಡ್ತೇನೆ. ನಮಗೆ 1 ರೂಪಾಯಿ ಯಾರ್ದು ಬೇಡ. ಇವ್ರಿಗೆ ವಿನಂತಿ ಮಾಡ್ಕೊಳ್ಳೋದು, ನಿಮ್ಮದು ಇದ್ದರೆ ಇವರ ಬೂತ್ ಅಧ್ಯಕ್ಷರದ್ದು ಮಾಡಿದ್ದಾರೆ, ಇವರ ಶಕ್ತಿ ಕೇಂದ್ರದ ಅಧ್ಯಕ್ಷರದ್ದು ಮಾಡಿದ್ದಾರೆ. ನಮ್ಮ ಕೋಡಿಂಬಾಡಿಯಲ್ಲಿ ಇವರ ಪಕ್ಷದವ್ರದ್ದು ಎಷ್ಟು ಜನ ಯಾಕೆ ಮಾಡಿಲ್ಲ? ಇವರು ಯಾಕೆ ಮಾಡಿಲ್ಲ ಸ್ವಾಮಿ? ದುಡ್ಡಿಗೆಲ್ಲ ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಡಲ. ನಾನು ಕೊಟ್ಟು ಕಳಿಸಿದ ದುಡ್ಡಿನವರು ಇದ್ದಾರೆ, ಎಕರೆಗೆ 2 ಲಕ್ಷ ಥರ ನನ್ನ ಹತ್ರ ಬಂದು ಆಗದೆ ನಾನು ಕಳಿಸಿದವರು ಇದ್ದಾರೆ. ಹೇಳ ಜಾತಕ ಜಾಲಾಡ್ಲ. ಸುಮ್ಮನೆ ಇರುವುದು ಒಳ್ಳೆಯದು. ಕೇಳಿಕೊಂಡು 3 ವರ್ಷ ಕೂತ್ಕೊಳ್ಳಿ, ಸುಮ್ಮನೆ ಮನೆಯಲ್ಲೂ ಕೂತ್ಕೊಳ್ಳಿ. ಯಾಕೆ ಮಾನ ಮರ್ಯಾದೆ ಕೊಡೋದು? ಬಾಕಿ ಇವರು ಏನೆಲ್ಲ ಕರ್ಮ ಮಾಡಿದ್ದಾರೆ ಅವರು ನಮಗೆ ಫೋನ್ ಮಾಡ್ತಾರೆ. ನಾನು ಇನ್ನೂ ಬಾಯಿ ಬಿಡುವುದಿಲ್ಲ ನಿಮ್ಮ ಹತ್ರ. ಇವರು ಏನು ಕರ್ಮ ಮಾಡಿದ್ದಾರೆ ಅವರು ನಮಗೆ ಫೋನ್ ಮಾಡ್ತಾರೆ, ನಮ್ಮನ್ನು ಜಾಲಾಡ್ತೀರಿ ಯಾಕೆ ಅಂತ. ಇವರು ಜಾಲಾಡಿದರೆ ಜಾಲಾಡಬೇಕಾಗ್ತದೆ. ದಯಮಾಡಿ ಇವರಿಗೆ ನಾನು ವಿನಂತಿ ಮಾಡಿಕೊಡೋದು, ಸುಮ್ಮನೆ ಬಾಯಿಗೆ ಬಂದಾಗೆ ಹುಷಾರು ಪೇಪರಲ್ಲಿ ಫೋಟೋ ಬರಬೇಕಂತ ಮಾತಾಡಬೇಡಿ. ನೋಡ್ಕೊಳ್ಳಿ. ಹೌದು, ಕಂದಾಯ ಇಲಾಖೆಗೆ ಲೋಕಾಯುಕ್ತದ ಆಗಿದೆ. ಅದು ಲೋಕಾಯುಕ್ತ ಇರುವುದು ಅದಕ್ಕೇನೆ, ಯಾರು ಭ್ರಷ್ಟಾಚಾರ ಮಾಡ್ತಾರೆ ಗೊತ್ತಿಲ್ಲದೆ ಅವರನ್ನು ಹಿಡೀಲಿಕ್ಕೆ. ಇನ್ನು ಮುಂದೇನು ಮಾಡ್ತೇವೆ, ಅದರಲ್ಲಿ ನಮಗೇನು ದಾಕ್ಷಿಣ್ಯ ಇಲ್ಲ, ನಾವೇ ಕೊಡ್ತೇವೆ. ಸರ್, ಇವತ್ತು ಅವರು ಇನ್ನೊಂದು ಆಗ್ರಹ ಮಾಡಿದ್ರು. ಯಾಕೆಂದರೆ ಲಾಸ್ಟ್ ಟೈಮ್ ತಹಶೀಲ್ದಾರ್ ಆಗಿದ್ದಲ್ಲ, ಅವರ ಕಾಲದಲ್ಲಿ ಆಗಿದಂಥ ಎಲ್ಲ ಅಕ್ರಮ ಸಕ್ರಮಗಳನ್ನು ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ರು. ಅಲ್ಲ, ಇವರ ಕಾಲದಲ್ಲಿ ಆಗಲಿ. ಫಸ್ಟ್ ಇವರ ಕಾಲದಲ್ಲಿ 2 ಲಕ್ಷ ರೂಪಾಯಿ ತಗೊಂಡು ಎಷ್ಟು ಮಾಡಿದ್ದಾರೆ ಅದಾಗಲಿ, ಆಮೇಲೆ ಇದಾಗಲಿ. ಆಗಿ ಬರ್ರಿ, ನಾನು ಮಾಡೋದಿಲ್ಲ. ನಾನು ಅಕ್ರಮ ಸಕ್ರಮ ಅನ್ನೋದು ನೋಡಿ, ಇವರು ದುಡ್ಡು ತಗೊಂಡು ಮಾಡಿದ್ದಾರೆ, ತೊಂದರೆ ಇಲ್ಲ. ಆದರೂ ಒಬ್ಬರಿಗೆ ಅವರ ಜಾಗವನ್ನು ಕೊಟ್ಟಿದ್ದಾರೆ. ನಾನು ಅಂತ ಏನು ಹಿಂದೆ ಇದ್ದದನ್ನು ಕೆರಕಲಿಕ್ಕೆ ನಾನು ಹೋಗೋದಿಲ್ಲ. ಒಳ್ಳೆಯ ಕೆಲಸ ಮಾಡಿದರೆ ಅಕ್ರಮ ಸಕ್ರಮ ಮಾಡಿ ಜಾಗ ಕೊಟ್ಟಿದ್ದಾರೆ, ದುಡ್ಡು ತಗೊಂಡಿದ್ದಾರೆ, ಕೊಡಲಿ. ಇನ್ನು ಅವರು ಮಾಡಿದ್ದಾನೆ, ಇವರು ಮಾಡಲಿಲ್ವಾ? ಇವರು ತಿನ್ನಲಿಲ್ವಾ? ಇಲ್ಲಿ ಅವರು ತಿಂತಾರೆ, ಇವರು ಯಾರು ತಿನ್ನೋದು? ನಾವು ತಿಂದಿದ್ರೆ ಹೇಳಿ. ಅಕ್ರಮ ಸಕ್ರಮ ಫೈಲ್ ಮಾಡಿಸುವವರು ನಿಮ್ಮ ಆಫೀಸ್ಗೆ ಬಂದೇ ಮಾಡಿಸಬೇಕು ಅಂತ ನೀವು ಅದು ನಮಗೆ ಗೊತ್ತಾಗುತ್ತೆ ಯಾರ್ದು ಅಂತ. ಕದಿಬಾರ್ದಲ್ಲ. ಇವರು ದುಡ್ಡು ತಗೊಳ್ಳೋದಿಲ್ಲಲ್ಲ, ಬಂದ್ ಮಾಡಬೇಕು. ಅದೇ ದುಡ್ಡು ತಗೊಳ್ಳೋದಿಲ್ಲಲ್ಲ, ತೆಗಿತೀವ? ಇಲ್ಲಲ್ಲ. ಅವ್ರು ಬಂದದ್ದು ಯಾಕೆ? ಇಷ್ಟು ಕಲೆಕ್ಷನ್ ಮಾಡಲಿಕ್ಕೆ. ನಾವು ಬಂದದ್ದು ಹಾಗೆಲ್ಲ ಮುಖ ನೋಡಲಿಕ್ಕೆ, ಯಾವುದಪ್ಪ ಸರಿಯಾ ನಿಂದ ಉಂದ ಅಂತ ಅಷ್ಟೇ. ನಾವೇನು ದುಡ್ಡು ಕೇಳಿದವ್ರಿಗೆ ಒಂದು ಫೈಲ್ ಕೊಡಲಿ? ಯಾರಾದ್ರು ದುಡ್ಡು ಕೇಳಿದ್ರೆ ನಾನು ಕೇಳಿದರೆ ಕೇಳಿ, ಆ ಮಾಲಿಂಗೇಶ್ವರ ದೇವಸ್ಥಾನದ ಎದುರು ಕಡೆ ಬಂದು ಕೇಳಿ.
ಇವರೆಷ್ಟು ಮಾಡಿದ್ರು ಸತ್ಯ, ನಾವೆಷ್ಟು ಮಾಡಿದ್ರು ಸತ್ಯ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ.